ಸೌಜನ್ಯ ಹಾಗೂ ಇತರರ ಅಸಹಜ ಅತ್ಯಾಚಾರ ಮತ್ತು ಕೊಲೆ ಕೃತ್ಯ ಖಂಡಿಸಿ ಉನ್ನತ ಮಟ್ಟದ ತನಿಖೆಗೆ ಆಗ್ರಹಿಸಿ ಹಾಗೂ ದಲಿತ ಸಮುದಾಯದ ಭಾಸ್ಕರ ಮೇಲಿನ ಹಲ್ಲೆಯನ್ನ ಖಂಡಿಸಿ ಈ ಪ್ರಕರಣದ ತನಿಖೆ ನಡೆಸಬೇಕೆಂದು ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಅಂಬೇಡ್ಕರ್ ವಾದ ದಕ್ಷಿಣ ಕನ್ನಡ ಜಿಲ್ಲಾ ಶಾಖೆ ಆಗ್ರಹಿಸಿದೆ. ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದಂತಹ ದಲಿತ ಸಮಿತಿ ಜಿಲ್ಲಾ ಪ್ರಧಾನ ಸಂಚಾಲಕ ಜಗದೀಶ್ ಪಾಂಡೇಶ್ವರ ಅವರು ಬೆಳ್ತಂಗಡಿ ತಾಲೂಕಿನ ಉಜಿರೆ ಗ್ರಾಮದ ಪಾಣಿಯಾಲ್ ಎಂಬ ದಲಿತ ಸಮುದಾಯದ ನಿವಾಸಿ ಭಾಸ್ಕರ ನಾಯ್ಕ ಆಗಸ್ಟ್ 2ರಂದು ಖಾಸಗಿ ಮಾಧ್ಯಮವೊಂದರಲ್ಲಿ ವಿವರಣೆ ನೀಡಿ ಮರಳಿ ಹೋಗ್ತಾ ಇದ್ದಂತಹ ಸಂದರ್ಭ ಪಾಣಿಯಾಳ್ ಬಳಿ ಆರೋಪಿಗಳಾದ ಮಹೇಶ್ ಶೆಟ್ಟಿ ತಿಮರೋಡಿ, ಮೋಹನ್ ಶೆಟ್ಟಿ ಪಣಿಯಾಲು, ಮುಖೇಶ್ ಶೆಟ್ಟಿ, ಪ್ರಜ್ವಲ್ ಕೆವಿ ಗೌಡ, ನೀತು ಶೆಟ್ಟಿ, ಪ್ರಮೋದ್ ಶೆಟ್ಟಿ ಪಣಿಯಾಲು ಹಾಗೂ ಇತರರು ಗುಂಪು ಕಟ್ಟಿಕೊಂಡು ಕಾರಿನ ಚಾಲಕನನ್ನ ಹೊರಕ್ಕೆಳೆದು ಕಾರಿನ ಗಾಜನ್ನ ಪುಡಿ ಮಾಡಿ ಹೊಡೆದಿರುವುದಲ್ಲದೆ ದಲಿತ ಸಮುದಾಯದ ಭಾಸ್ಕರ್ ನಾಯ್ಕನನ್ನ ಕಾರಿನಿಂದ ಹೊರಕ್ಕೆಳೆದು ಅವಾಚ್ಯವಾಗಿ ನಿಂದಿಸಿ ಕೊಲೆ ಬೆದರಿಕೆ ಒಡ್ಡಿ ಕಂಬಕ್ಕೆ ಕಟ್ಟಿ ಹಾಕಿ ಹಲ್ಲೆ ನಡೆಸಿದ್ದಾರೆ. ಇದೇ ವೇಳೆ ಅಲ್ಲಿಗೆ ಬಂದಂತಹ ಪತ್ನಿ ಮಮತಾ, ಮಕ್ಕಳಾದ ವೈಷ್ಣವಿ, ವೈಭವಿ ಬಂದಾಗ ಅವರ ಮೇಲೂ ಕೂಡ ಹಲ್ಲೆ ನಡೆಸಲಾಗಿದೆ. ಬಳಿಕ ಆರೋಪಿಗಳು ಪರಾರಿಯಾಗಿದ್ದಾರೆ. ಆರೋಪಿಗಳ ವಿರುದ್ಧ ಬೆಳ್ತಂಗಡಿ ನಗರ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದ್ದು ಕೂಡಲೇ ಅವರನ್ನ ಬಂಧಿಸಿ ಕ್ರಮ ಕೈಗೊಳ್ಳಬೇಕು. ಈ ಬಗ್ಗೆ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಹಾಗೂ ರಾಜ್ಯದ ಗೃಹ ಸಚಿವರನ್ನ ಸಮಿತಿ ಭೇಟಿ ಮಾಡಿ ಮನವಿ ಮಾಡಲಿದ್ದೇವೆ ಎಂದರು. ಸುದ್ದಿಗೋಷ್ಠಿಯಲ್ಲಿ ಸಮಿತಿ ಪದಾಧಿಕಾರಿಗಳಾದ ಸುನಿಲ್ ಕುಮಾರ್, ಸತೀಶ್ ಅದ್ಯಾಪಾಡಿ, ಜಯ ಕೆರೆಕಾಡು, ಮುಲ್ಕಿ, ಬಾಬು ಧರ್ಮಸ್ಥಳ, ಶೇಖರ ಧರ್ಮಸ್ಥಳ, ಯಶೋಧ ಡಿ ಮೊದಲಾದವರು ಉಪಸ್ಥಿತರಿದ್ದರು. ಆ ಟಿವಿ ಸಂದರ್ಶನ ಮುಗಿಸಿಕೊಂಡು ನಂತರ ಸಾಯಂಕಾಲ ಮನೆಗೆ ಹೋಗಬೇಕಾದ್ರೆ ಉಜಿರೆ ಗ್ರಾಮದ ಪನಿಯಾಲು ಎಂಬಲ್ಲಿ ಸ್ಥಳೀಯರಾದ ಮಹೇಶ್ ಶೆಟ್ಟಿ ತಿಮರೋಡಿ, ಆಮೇಲೆ ಮೋಹನ್ ಶೆಟ್ಟಿ ಪನಿಯಾಲು, ಮುಖೇಶ್ ಶೆಟ್ಟಿ, ಪ್ರಜ್ವಲ್ ಕೆವಿ ಗೌಡ, ನೀತು ಶೆಟ್ಟಿ ಮತ್ತು ಪ್ರಮೋದ್ ಶೆಟ್ಟಿ ಪನಿಯಾಲು ಎಂಬವರು ಹಾಗೂ ಇತರರು ಗುಂಪು ಸೇರಿಕೊಂಡು ಇವರು ಹೋದ ಬಾಡಿಗೆ ಕಾರಲ್ಲಿ ಇದ್ದು ಅದನ್ನು ತಡೆ ನಿಲ್ಲಿಸಿ ಆ ಚಾಲಕ ಏನಿದ್ದಾರೆ ವಾಹನದ ಅವನನ್ನು ಎಳೆದು ಅವನ ಕಾರಿನ ಗಾಜನ್ನು ಪುಡಿ ಮಾಡಿ ಅವನಿಗೆ ಹಲ್ಲೆ ಮಾಡ್ತಾರೆ. ನಂತರ ಇವರನ್ನು ಪುನಃ ಭಾಸ್ಕರವನ್ನು ಹೊರಗೆ ಎಳೆದು ಹಿಗ್ಗಾಮುಗ್ಗ ಥಳಿಸಿ ನಂತರ ಮರಕ್ಕೆ ಕಟ್ಟಿ ಹಾಕಿ, ಅಲ್ಲಿ ಒಂದು ಕಂಬ ಇರ್ತದೆ, ಆ ಕಂಬ ಕಟ್ಟಿ ಹಾಕಿ ಅಲ್ಲಿದ್ದ ದೊಡ್ಡ ದೊಡ್ಡ ಕಲ್ಲುಗಳು ಇರ್ತವೆ ರಾಶಿ, ಆ ಕಲ್ಲಲ್ಲಿ ಸಿಕ್ಕಾಬಟ್ಟೆ ಹೊಡಿತಾರೆ. ಅವರ ತಲೆಗೆ ಮತ್ತು ಕೆನ್ನಿಗೆ, ಎದೆಗೆ, ಬೆನ್ನಿಗೆ ತುಂಬ ಗಾಯ ಆಗಿದೆ. ಘಟನೆ ಆದದ್ದು 2ನೇ ತಾರೀಕಿಗೆ. ಈವರೆಗೆ ಕೂಡ ಬೆಳ್ತಂಗಡಿ ಪೊಲೀಸರು ಸ್ಥಳಕ್ಕೆ ಸ್ಪಾಟ್ ಮಾಜರು ಬಂದಿಲ್ಲ. ಆರೋಪಿಗಳ ವಿರುದ್ಧ ವಿವಿಧ ಪ್ರಕರಣದಡಿ ಸೆಕ್ಷನ್ ದಾಖಲಾಗಿದೆ. ದಲಿತ ದೌರ್ಜನ್ಯ ತಡೆ ಕಾಯ್ದೆಯಡಿ ಪ್ರಕರಣ ದಾಖಲಾಗಿದೆ. ಆದರೂ ಕೂಡ ಪೊಲೀಸರಾಗಲಿ ಯಾರು ಕೂಡ ಇದರ ಬಗ್ಗೆ ಚಕಾರ ಎತ್ತುವುದಿಲ್ಲ. ಅದು ಅಲ್ಲದೆ ಭಾಸ್ಕರ್ ನಾಯ್ಕ ಅವರ ಮೊಬೈಲನ್ನು ಇವರೇ ಆರೋಪಿಗಳು ಕಿತ್ಕೊಂಡಿದ್ದಾರೆ. ಈಗ ಅವರ ಸಂಬಂಧಿಕರು ಫೋನ್ ಮಾಡಿ ಕೇಳ್ತಾ ಇದ್ದಾರೆ, ಹೇಗೆ ಅಂತ ಕೇಳಬೇಕಾದ್ರೆ ಈ ಆರೋಪಿಗಳು ಅವರಿಗೆ ಬೈತಾ ಇದ್ದಾರಂತೆ. ಪುನಃ ಅಲ್ಲಿಂದ ಇವರ ಹೆಂಡತಿಗೆ ಫೋನ್ ಬರ್ತದೆ. ಪುನಃ ಯಾರು ಸಂಬಂಧಿಕರು ಇವರ ಹೆಂಡತಿಗೆ ಫೋನ್ ಮಾಡ್ತಾ ಇದ್ದಾರೆ, ಈ ರೀತಿ ಬೈತಾ ಇದ್ದಾರೆ, ಯಾರದು ಅಂತ. ಆ ರೀತಿ ನಡೀತಾ ಇದೆ. ಪೊಲೀಸರು ಮೀನಾಮೇಷ ಎಣಿಸ್ತಿದ್ದಾರೆ. ಇದರ ಹಿಂದೆ ಕಾಣದ ಕೈಗಳು ಯಾರಂತ ತಿಳಿಬೇಕು, ಗೊತ್ತಾಗಬೇಕು ಸಮಾಜಕ್ಕೆ. ಯಾಕೆಂದರೆ ಒಬ್ಬ ಅಮಾಯಕನ ಮೇಲೆ, ದಲಿತರ ಮೇಲೆ ನಿರಂತರವಾಗಿ ದೌರ್ಜನ್ಯ ಆಗ್ತದೆ. ಸರ್ಕಾರ ಇದನ್ನು ಕೂಡಲೇ ಎಚ್ಚೆತ್ತು ಉನ್ನತ ಮಟ್ಟದ ತನಿಖೆ ನಡೆಸಬೇಕಂತ ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಅಂಬೇಡ್ಕರ್ ವಾದ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ. ಆಮೇಲೆ ಇನ್ನೊಂದು, ಆರೋಪಿಗಳನ್ನು ಈವರೆಗೆ ಬಂಧಿಸದೇ ಇರುವುದು ನಮಗೂ ಕೂಡ ಸ್ವಲ್ಪ ಅನುಮಾನಕ್ಕೆ ಕಾರಣ ಆಗ್ತದೆ. ನೋಡಿ, ನಾಳೆ ಬಸ್ಪೆಯ ಪೆರ್ಮುದೆಯಲ್ಲಿ ಸಹೋದರಿ ಸೌಜನ್ಯಳ ಒಂದು ಪ್ರತಿಭಟನಾ ಸಭೆ ಇದೆ. ಅದರಲ್ಲಿ ಮಹೇಶ್ ಶೆಟ್ಟಿ ಅವರು ಕೂಡ ಭಾಗವಹಿಸ್ತಾರೆ. ಅವರ ವಿರುದ್ಧನೇ ಪ್ರಕರಣ ದಾಖಲಾಗಿದೆ. ನಾಳೆ ಅವರು ಭಾಗವಹಿಸ್ತಾರೆ ಅಂತ ಹೇಳಿದರೆ ಪೊಲೀಸರು ಮೌನ ಯಾಕಿದ್ದಾರೆ ಅಂತ ನನ್ನ ಪ್ರಶ್ನೆ ಕಾಣ್ತಾ ಇದೆ. ಪೊಲೀಸರು ಏನಾದರೂ ಅವರಿಗೇನಾದರೂ ಒತ್ತಡ ಇದೆಯಾ, ಅಥವಾ ಯಾರು ಅದಕ್ಕೆ ಒತ್ತಡ ಆಗ್ತಾ ಇದ್ದಾರೆ, ಅದು ಬಹಿರಂಗಪಡಿಸಬೇಕು ಪೊಲೀಸ್ ಇಲಾಖೆ.